ಕೌಟುಂಬಿಕ ಕಲಹ ಹಿನ್ನೆಲೆ ಬಸ್ ನಿಲ್ದಾಣದಲ್ಲಿ ನಿಂತಿದ್ದ ಪತ್ನಿಯ ಮೇಲೆ ಪತಿಯೇ ಆಸಿಡ್ ಎರಚಿರುವ ಘಟನೆ ತಮಿಳುನಾಡಿನ ಸೇಲಂ ಜಿಲ್ಲೆಯಲ್ಲಿ ನಡೆದಿದೆ. 53 ವರ್ಷದ ಏಸುದಾಸ್ ಮತ್ತು ರೇವತಿ ಕಳೆದ 20 ವರ್ಷಗಳ ಹಿಂದೆ ಮದುವೆಯಾಗಿದ್ದು 3 ಗಂಡು ಮಕ್ಕಳಿದ್ದಾರೆ. ಆದರೆ ದಂಪತಿ ಮಧ್ಯೆ ಆಗಾಗ್ಗೆ ಕಲಹಗಳು ಉಂಟಾಗ್ತಾ ಇದ್ದು, ಮಹಿಳೆ ಪತಿಯನ್ನ ತೊರೆದು ತವರು ಮನೆಯಲ್ಲಿ ವಾಸ ಮಾಡ್ತಿದ್ಲು. ಅಲ್ಲದೆ ತಾಯಿಯೊಂದಿಗೆ ಬಂದು ರೇವತಿ ಪತಿಯ ವಿರುದ್ಧ ಸೇಲಂ ಮಹಿಳಾ ಠಾಣೆಗೆ ದೂರನ್ನ ನೀಡಿದ್ಲು. ಕಂಪ್ಲೇಂಟ್ ನೀಡಿದ ಬಳಿಕ ಬಸ್ ನಿಲ್ದಾಣದಲ್ಲಿ ನಿಂತಿದ್ದ ವೇಳೆ ರೇವತಿ ಮೇಲೆ ಏಸುದಾಸ್ ಆಸಿಡ್ ಎರಚಿ ಪರಾರಿಯಾಗಿದ್ದಾನೆ. ಘಟನೆಯಲ್ಲಿ ರೇವತಿ ಮುಖ, ಕುತ್ತಿಗೆ ಸುಟ್ಟಿದೆ. ಗಾಬರಿಗೊಂಡ ತಾಯಿ ಆಕೆಯನ್ನು ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಸಾಗಿಸಿದ್ದಾಳೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಇಂದು ಬೆಳಗ್ಗೆ ಮೃತಪಟ್ಟಿದ್ದಾರೆ. ಆಸ್ಪತ್ರೆಗೆ ಭೇಟಿ ನೀಡಿದ ಸೇಲಂ ಪೊಲೀಸ್ ಆಯುಕ್ತ ನಜ್ಮುಲ್ ಹೂಡಾ ಮಾಹಿತಿ ಸಂಗ್ರಹಿಸಿದ್ದು ಆರೋಪಿ ಪತ್ತೆಗಾಗಿ ತಂಡವನ್ನು ರಚಿಸಿದ್ದಾರೆ. ಇನ್ನು ಘಟನೆ ನಡೆದ ಕೆಲ ಹೊತ್ತಲ್ಲೇ ಪೊಲೀಸರು ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯ ಆರೋಪಿಯನ್ನ ವಿಚಾರಣೆಗೆ ಒಳಪಡಿಸಿದ್ದು ಮಾಹಿತಿಯನ್ನ ಸಂಗ್ರಹ ಮಾಡುತ್ತಿದ್ದಾರೆ.